ಡಾಕ್ಟ್ರುಗಳು ಸರಿಯಾಗಿ ಬರ್ತಾ ಇಲ್ಲ, ಸಿಸ್ಟರ್ಗಳು ಮೊದಲೇ ಇಲ್ಲ. ಇಲ್ಲಿ ಒಂದು ಚೋಳು ಕಡಿದ್ರೂ ಸಹ ನಾವೇನಾಗಿದೆ ಅಂದರೆ ಇದಕ್ಕೆ ಹೋಗ್ಬೇಕಂತ ಹಿರಿಯರಿಗೆ ಹೋಗೋಂಥ ಸಂದರ್ಭ ಬಂದಿದೆ. ನಮ್ಮೂರಿನ ಅಧ್ಯಕ್ಷನಿಯಾದ ಶ್ರುತಿಯವರು ಸಮೇತ DHಗೆ ಎಷ್ಟೋ 4 ಬಾರಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಮ್ಮೂರಲ್ಲಿ ಹಿಂಗೆ ವ್ಯವಸ್ಥೆ ಇಲ್ಲ ಅಂದ್ರೂ ಸರಿಯಾಗಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕಸ್ಬಾ ಹೋಬಳಿಯ ವಾಣಿವಿಲಾಸಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಒಳಪಡುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮೂಲಭೂತ ಸೌಕರ್ಯಗಳು ಇದ್ದರೂ ಸಹ ಅಲ್ಲಿನ ಆಡಳಿತಾಧಿಕಾರಿಗಳು ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಗ್ರಾಮಸ್ಥರು ಆರೋಗ್ಯ ಕೇಂದ್ರದ ಆಡಳಿತಾಧಿಕಾರಿಗಳ ಮೇಲೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ 120 ಹಳ್ಳಿಗಳ ಜನರ ಆರೋಗ್ಯ ಸಮಸ್ಯೆಗೆ ಸ್ಪಂದಿಸಲು ಸಿಬ್ಬಂದಿ ವರ್ಗದವರು ಇಲ್ಲದ ಕಾರಣ ಜನಸಾಮಾನ್ಯರು ತೀವ್ರ ಸಂಕಷ್ಟಕ್ಕೊಳಗಾಗುತ್ತಿದ್ದು ಸರ್ಕಾರದ ಆಡಳಿತದ ದುರಾವ್ಯವಸ್ಥೆಯ ಮೇಲೆ ತೀವ್ರ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲಿಗೆ ಹೆರಿಗೆಗೆ ಬರುವಂತಹ ಗರ್ಭಿಣಿಯರು ಸೇರಿದಂತೆ ಎಮರ್ಜೆನ್ಸಿ ಕೇಸುಗಳಿಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಜನ ಪ್ರಾಣ ಕಳೆದುಕೊಂಡಿರುವ ಘಟನೆ ನಡೆದಿದೆ ಎಂದು ಸ್ಥಳೀಯ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ ವಾರ ವಾಣಿವಿಲಾಸಪುರ ಗ್ರಾಮದ ಪವರ್ ಸ್ಟೇಷನ್ನ ಬಳಿ ಇದೇ ಗ್ರಾಮದ ಮಂಜುನಾಥ್ ಎಂಬುವರಿಗೆ ಆಕ್ಸಿಡೆಂಟ್ ಸಂಭವಿಸಿದ್ದು, ಆಕ್ಸಿಡೆಂಟ್ ಆದ ವ್ಯಕ್ತಿಯನ್ನು ಇಲ್ಲಿಗೆ ಚಿಕಿತ್ಸೆ ಕೊಡಿಸುವುದಕ್ಕೆ ಬಂದರೆ ಇಲ್ಲಿನ ಆರೋಗ್ಯ ಕೇಂದ್ರ ತೆರೆದಿರಲಿಲ್ಲ ಅನ್ನೋ ದೂರುಗಳು ಕೂಡ ಕೇಳಿ ಬಂದಿದೆ. ಬೆಳಿಗ್ಗೆ ಸಮಯ 10 ಗಂಟೆಗೆ ತೆರೆಯಬೇಕಾದ ಆರೋಗ್ಯ ಕೇಂದ್ರವು 11 ಗಂಟೆಗೆ ತೆರೆಯಲ್ಪಡುತ್ತಿದ್ದು ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಮುಚ್ಚುತ್ತಾರೆ. ಒಟ್ಟಿನಲ್ಲಿ ಇಲ್ಲಿನ ವ್ಯವಸ್ಥೆಗಳು ತೀವ್ರ ಹದಗೆಟ್ಟಿದೆ ಎಂದು ಹೇಳುವ ಗ್ರಾಮಸ್ಥರು ಇಲ್ಲಿಗೆ ಬರುವಂತಹ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ನೀಡುವ ವಿಚಾರದಲ್ಲಿ ಸರ್ಕಾರ ಆರೋಗ್ಯ ಕೇಂದ್ರದ ಆಡಳಿತಾಧಿಕಾರಿಗಳು ಈ ಕೂಡಲೇ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡು ಸ್ಥಳೀಯ ಗ್ರಾಮಸ್ಥರಿಗೆ ನೆರವಾಗಬೇಕಿದೆ ಎಂದು ಒತ್ತಾಯಿಸಿದ್ದು ಸರ್ಕಾರದ ಮೇಲೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿ ಮುರಳೀಧರನ್ ಆರ್, ಹಿರಿಯೂರು. ಸಾರ್ವಜನಿಕರು ಅವ್ರಿಗೂ ಹಿಂಸೆ ಕೊಡ್ತಿದ್ರು, ಅವರು ಇದು ಮಾಡಿದ್ರು ಸಹ ಇಲ್ಲ. ಇಲ್ಲಿ ಈಗ ಏನಪ್ಪ ಅಂದ್ರೆ ನಮಗೆ ಮೊದಲು ಡಾಕ್ಟ್ರು ಸಿಸ್ಟರ್ಗಳು ಇಲ್ಲಿಗೆ ಬೇಕು, ಇಲ್ಲಿ ಇರಂಗೆ ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. DHಗೆ ಇದೊಂದು ಮನವಿ. ನಾವು ಯಾವಾಗ ಏನಾಗುತ್ತೆ ಅಂತ ಯಾರಿಗೆ ಗೊತ್ತಿರುತ್ತೆ ಸರ್? ಎನಿ ಟೈಮ್ ಇರ್ಲೇಬೇಕಾ? ಡೆಲಿವರಿ ಟೈಮ್ ಇರುತ್ತೆ, ಅರ್ಜೆಂಟಿಗೆ ಇರೋಕ್ಕಾಗಲ್ಲ. ಅವಾಗ ಏನ್ ಮಾಡ್ಬೇಕು ಹೇಳು? ರಾತ್ರಿ ಒಂದು ಆಕ್ಸಿಜನ್ ಬೇಕು, ಲಾಕ್ಔಟ್ ಆಗಿದೆ, ಒಂದು ಲೈಟಿಂಗ್ ಇಲ್ಲ. ನಾನು ಬಂದಿದ್ದು ಇಂಜೆಕ್ಷನ್ ತೊಗೊಳಕ್ಕೆ ಟ್ರೀಟ್ಮೆಂಟ್ಗೆ ಯಾರು ಇಲ್ಲ. ಬೆಳಗಟ್ಟೆ ಒಂದು ಗುರು ಅಂದರು, ಅವ್ರು ಯಾರಿಲ್ಲ. ಮತ್ತೆ ಒಬ್ರು ಹಾರ್ಟ್ ಅಟ್ಯಾಕ್ ಒಂದು ತಿಮ್ಮೈ ನೆಟ್ಟಿಂದ ಬಂದರು, ಇಲ್ಲಿ ಹಾಕೊಂಬರಕ್ಕಾಗಲಿಲ್ಲ. ಎಲ್ಲ ಒಂದು ಕಡೆ ಹಾರ್ಟ್ ಅಟ್ಯಾಕ್, ಅವರು ಎಕ್ಸ್ಪರ್ಟ್ ಆದರು. ಅಷ್ಟೆಲ್ಲ ನಿನ್ನೆ ನೈಟ್ ಆಗಿರೋ ವ್ಯವಸ್ಥೆ ಇದು. 24/7 ಅಂತ ಬೋರ್ಡ್ ಹಾಕಿದ ಮೇಲೆ ಇರಬೇಕು. ಅಟ್ಲೀಸ್ಟ್ ಒಬ್ಬ ಸಿಸ್ಟಮ್ ಡಾಕ್ಟರ್ ಇರಲೇಬೇಕು. ಆಂಬುಲೆನ್ಸ್ ಸೇವೆ ಇಲ್ಲ, ಡಾಕ್ಟರ್ ಇಲ್ಲ. ಏನು ಮಾಡ್ಕೊಂಡು ಹಾಸ್ಪಿಟಲ್ ನಮ್ಮೂರಿಗೆ ಹಾಕಿ ಕ್ವಾರ್ಟರ್ಸ್ ಅಟ್ಲೀಸ್ಟ್ ಬೇಡ. ಹಾಸ್ಪಿಟಲ್ ಅಂತ ಒಂದು ಬೋರ್ಡಿಗೆ ಲೈಟ್ ಬೇಡವಾ? ಕತ್ಲಲ್ಲಿ ಬಂದು ಮೊಬೈಲ್ ಟಾರ್ಚ್ ಹಾಕೊಂಡು ಹುಡುಕ್ತಾ ಇದೀವಿ ಹಾಸ್ಪಿಟಲ್ ಐತೆ ಅಂತ. ಈ ಪರಿಸ್ಥಿತಿ ಆಗಿದೆ. ಸಚಿವ ಪುಣ್ಯಾತ್ಮ ಸುಧಾಕರ್ ಸಾಹೇಬ್ರೆ ಫಸ್ಟ್ ಇದನ್ನು ಕಿವಿಗೆ ಹಾಕೋಣ ಕೇಳ್ರಿ. ಅಲ್ಲ, ಅವರೇ ಹಾಕ್ಬೇಕು ಅಂತ ಏನಿಲ್ಲ. ನಮ್ಮ ತಾಲೂಕಿನ ಯಾರೇ ಆಗಿರ್ಬೋದು, ಆರೋಗ್ಯದ ಡಿಪಾರ್ಟ್ಮೆಂಟ್ ಆಗ್ಬೋದು, MLA ಆಗ್ಬೋದು, MP ಆಗ್ಬೋದು, ಪ್ಲಸ್ ತಾಲೂಕು ಬೋರ್ಡು, ಜಿಲ್ಲಾ ಬೋರ್ಡು, ಯಾರೇ ಆಗಿರ್ಬೋದು, ಇದು ಗಮನ ಹರಿಸ್ಬೇಕು. ಅವ್ರು ಬಂದು ಇಲ್ಲಾಂದ್ರೆ ಹಾಸ್ಪಿಟಲ್ ಕಿತ್ಕೊಂಡು ಯಾವ್ದಾದ್ರು ಬೇರೆ ನಾವು ಇರ್ತೀವ ಸಾಯ್ತು ಹೆಂಗ ಹೋಗ್ಬಿಡು. ನಮ್ಮ ಮನೆ ಬಾಳ ಯಾಕೆ ಬೇಸಿಗೆ ಕಾಲ, ಜಾತ್ರೆ ಟೈಮ್ಗಳು, ಹಬ್ಬದ ಟೈಮ್ಗಳು, ಈ ಟೈಮಲ್ಲಿ ಹುಳ ಹೋಗ್ಬಿಡೆ ಒಂದು ಕಷ್ಟ ಸುಖ ಭಾಳ ಇರುತ್ತೆ. ಮಳೆಗಾಲ ಚಳಿಗಾಲದಲ್ಲಿ ಒಂಥರ ಇರುತ್ತೆ, ಬೇಸಿಗೆನಲ್ಲಿ ಭಾರಿ ಎಫೆಕ್ಟ್ ಆಗುತ್ತೆ ಮನುಷ್ಯನ ಆರೋಗ್ಯ. ನೀರಿಲ್ದಲೇ ಸಾಯರಿದ್ದಾರೆ. ಇಲ್ಲಿ 2 ತಿಂಗಳಿಂದ ಚೆನ್ನಾಗಿತ್ತು. ಮಮತಾ ಸಿಸ್ಟರ್ ಅಂತ ಒಬ್ರಿದ್ರು, ನೈಟ್ ಎಲ್ಲ ಪೇಷಂಟ್ಗಳು ನೋಡೋರು. ಇದರಿಂದ ಈಗೀಗ ಈ DHO ಸಾರು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನ ಗಮನ ಹರಿಸಿ ಕೂಲಂಕಷ ನಮಗೆ ಸುಸಜ್ಜಿತ ವ್ಯವಸ್ಥೆ ಮಾಡೋದಾದ್ರೆ ಮಾಡ್ಲಿ ಹಾಸ್ಪಿಟಲ್. ಇಲ್ಲ ಹಿಂಗೆ ಲಾಕ್ಔಟ್ ಮಾಡ್ಕೊಂಡು ಡೋರ್ ಕ್ಲೋಸ್ ಮಾಡ್ಕೊಂಡು ಹಾಸ್ಪಿಟಲ್ ಮಾಡಬೇಕು. 20 ಕಿಲೋಮೀಟರ್ ಇಲ್ಲ ಐತೆ ಅಂತ ಬೇರೆ ಹಳ್ಳಿಯರು ಬರ್ತಾರೆ. ಇಲ್ಲಿ ಬರ್ತಾರೆ ಸರ್. ಪ್ರಾಬ್ಲಮ್ ಏನಂತ ಹೇಳಿ ಮತ್ತೆ ಇಲ್ಲಿ ಇಲ್ಲ ಅಂತ ಮತ್ತೆ ಇಲ್ಲ ಅಂದ್ರೆ ಮತ್ತೆ ಬೇರೆ ಕಡೆಗೆ ಹೋಗುತ್ತೆ.